ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಜೊತೆಗೆ ತುಳುಕೂಟ ಕುವೈಟ್ ನೇತೃತ್ವದಲ್ಲಿ ವಿದೇಶದಲ್ಲಿ ಸಿಲುಕಿಕೊಂಡಿರುವ ಅನಿವಾಸಿ ಭಾರತೀಯರನ್ನ ತಾಯ್ನಾಡಿಗೆ ಕರೆತರುವ ನಿಟ್ಟಿನಲ್ಲಿ ವಿಶೇಷ ಸಮಾಲೋಚನಾ ಸಭೆ ಜರುಗಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸುಮಾರು 40 ನಿಮಿಷಗಳ ಕಾಲ ಕೋವಿಡ್-19ನ ಮಹಾಮಾರಿ ಸಂಕಷ್ಟವನ್ನ ಸವಿವರವಾಗಿ ತಿಳಿಸಿ ವಿದೇಶದಲ್ಲಿರುವ ಭಾರತೀಯರನ್ನ ಯಾವ ರೀತಿ ಕರೆತರಬಹುದು ಎಂಬ ಬಗ್ಗೆ ವ್ಯವಸ್ಥೆಯ ಕುರಿತು ಚರ್ಚಿಸಲಾಯಿತು. ಕುವೈಟ್ನಲ್ಲಿರುವ ಕರ್ನಾಟಕ ಸಂಘಟನೆಗಳ ಪ್ರಮುಖ ಪ್ರತಿನಿಧಿಗಳಾದ ಕುವೈಟ್ ಕನ್ನಡ ಕೂಟದ ರಾಜೇಶ್ ವಿಠಲ್, ಕುವೈಟ್ ಕೆನರಾ ವೆಲ್ಫೇರ್ ಅಸೋಸಿಯೇಷನ್ನ ಸ್ಟೀವನ್ ರೇಗೋ, ಕರ್ನಾಟಕ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ನ ಅಬ್ದುಲ್ ನಾಜೀರ್ ಖಾನ್, ಬಂಟ್ರ ಸಂಘದ ಗುರು ಹೆಗ್ಡೆ, ಬಿಲ್ಲವ ಸಂಘದ ಕೃಷ್ಣ ಎಸ್ ಪೂಜಾರಿ, ಇಂಡಿಯನ್ ಮುಸ್ಲಿಂ ಅಸೋಸಿಯೇಷನ್ನ ಜಾಫರ್ ಸಾದಿಕ್ ಮೊದಲಾದವರು ತಮ್ಮ ಸಂಘಟನೆಗಳ ಪರವಾಗಿ ಮಾತನಾಡಿದರು. ಪ್ರಸ್ತುತ ಕುವೈಟ್ನಲ್ಲಿ ಸುಮಾರು 11 ಲಕ್ಷಕ್ಕಿಂತಲೂ ಅಧಿಕ ಅನಿವಾಸಿ ಭಾರತೀಯರಿದ್ದು ಅದರಲ್ಲಿ 50,000ಕ್ಕೂ ಅಧಿಕ ಕನ್ನಡಿಗರು ನೆಲೆಸಿದ್ದಾರೆ. ಹಲವು ಮಂದಿ ಆರೋಗ್ಯದ ಸಮಸ್ಯೆ, ಗರ್ಭಿಣಿಯರು, ಭೇಟಿ ವೀಸಾ ಅವಧಿ ಮುಗಿದವರು, ವ್ಯಾಪಾರ ಮತ್ತು ಉದ್ಯೋಗ ಸಮಸ್ಯೆಗಳು, ಉದ್ಯೋಗ ಕಳೆದುಕೊಂಡು ಜೀವನ ಸಾಗಿಸಲು ಕಷ್ಟಪಡುವವರು, ಸಂಸಾರ ನೋಡಿಕೊಳ್ಳಲು ವಿದೇಶಕ್ಕೆ ತೆರಳಿದ್ದಾರೆ ಎಂದು ರಮೇಶ್ ಭಂಡಾರಿ ತಮ್ಮ ಖೇದವನ್ನ ವ್ಯಕ್ತಪಡಿಸಿದರು. ಅನಿವಾಸಿ ಕನ್ನಡಿಗರ ಎಲ್ಲಾ ಸಮಸ್ಯೆಗಳಿಗೆ ದನಿಯಾಗುವುದಾಗಿ ಡಿ.ವಿ. ಸದಾನಂದ ಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಂದು ತುರ್ತಾಗಿ ಒಂದು ವಿಮಾನವನ್ನು ಕೂಡಲೇ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ರು. ಅದರಲ್ಲಿ ಕ್ರಿಟಿಕಲ್ ವಿಪರೀತ ಕಂಡೀಷನ್ ಅವರು ಬರ್ಬೋದು, ಮತ್ತೆ ಹಂತ ಹಂತವಾಗಿ ನಾನು ಅರೇಂಜ್ ಮಾಡ್ತೇನೆ ಅಂತ ಹೇಳಿದ್ರು. ಆಕ್ಚುಲಿ ಈಗಾಗಲೇ ಕುವೈಟಿಗೆ 3-4 ವಿಮಾನವನ್ನು ಬಿಡುಗಡೆ ಮಾಡಿದ್ದೇವೆ. ಅದು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದೆ. ಅದು ಕರ್ನಾಟಕಕ್ಕೆ ಒಂದು ಕೂಡ ಬರಲಿಲ್ಲ. ಸೊ ನನ್ನ ಹತ್ರ ಕೂಡ ಅವ್ರು ಹೇಳಿದ್ರು, ಹೈಕಮಿಷನ್ಗೆ ನೀವು ಕೂಡ ಲೆಟರ್ ಬರೆಯಿರಿ, ಯಾಕೆ ನೀವು ಕರ್ನಾಟಕಕ್ಕೆ ವಿಮಾನ ಹಾಕಲು ಪ್ರಯತ್ನ ಪಡಲಿಲ್ಲ, ಯಾಕೆ ಪ್ರೆಷರ್ ಹಾಕಲಿಲ್ಲ ಕರ್ನಾಟಕ ಗವರ್ಮೆಂಟ್ಗೆ ಅಥವಾ ಮಿನಿಸ್ಟರ್ ಆಫ್ ಏವಿಯೇಷನ್ಗೆ ಅಥವಾ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ನಾನು ಕೂಡ ಡೆಲ್ಲಿಯಿಂದ ಅವರಿಗೆ ಕಾಲ್ ಮಾಡ್ತೇನೆ, ನಿಮ್ಮ ಕುವೈಟ್ ಹೈಕಮಿಷನ್ಗೆ ಕಾಲ್ ಮಾಡಿ ಇದರ ಬಗ್ಗೆ ಕೂಡ ನಾನು ವಿಚಾರಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆ್ಯಕ್ಚುಲಿ ಅವ್ರು ತುಂಬ ಆತ್ಮೀಯವಾಗಿ ಮಾತಾಡಿದರು, ತುಂಬ ಆತ್ಮೀಯವಾಗಿ ಮಾಡಿದ್ರು. ನಮ್ಗೆ ನಾವೆಲ್ಲರೂ ಕುವೈಟ್ನಲ್ಲಿರುವ ಎಲ್ಲ ಕರ್ನಾಟಕದ ಪ್ರಮುಖರು ಅವರ ಉತ್ತರದಿಂದ ತುಂಬ ಸಂತೃಪ್ತರಾಗಿದ್ದೇವೆ. ತುಂಬ ಸ್ಯಾಟಿಸ್ಫೈಡ್ ಆನ್ಸರ್ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನಿಮ್ಮ ಈ ಚಾನೆಲ್ನ ಮುಖಾಂತರ ಅವರಿಗೆ ನಾವು ಅನಂತ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಇಚ್ಛಿಸ್ತೇನೆ. ಹಾಗೆಯೇ ಕುವೈಟ್ನಲ್ಲಿರುವ ಎಲ್ಲ ಕನ್ನಡಿಗರ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರವನ್ನು ಕೊಡುವ ಹಾಗೆ ದೇವರು ಅನುಗ್ರಹಿಸಲಿ ಅಂತೇಳಿ ದೇವರಲ್ಲಿ ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ.